ಕಾಪು ಸಮೀಪದ ಉಳಿಯಾರಗೋಳಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕಾಪು ದಿವಾಕರ್ ಶೆಟ್ಟಿಯವರು ಕೈಪುಂಚಾಲು ಕುದ್ರುಬಟ್ಟ ತೋಟದ 50ಕ್ಕೂ ಅಧಿಕ ಕುಟುಂಬಗಳಿಗೆ ದಿನ ಬಳಕೆಯ ವಸ್ತುಗಳನ್ನು ನೀಡಿದ್ದಾರೆ. ಈ ಸಂದರ್ಭ ಮಾತನಾಡಿದ ರಾಜ್ಯ ಕೆಎಂಎಫ್ನ ಡೈರೆಕ್ಟರ್ ಕಾಪು ದಿವಾಕರ್ ಶೆಟ್ಟಿಯವರು ಕೊರೋನಾ ಮಹಾಮಾರಿಯಿಂದಾಗಿ ಇಡೀ ಪ್ರಪಂಚವೇ ತಲ್ಲಣಗೊಂಡಿದೆ. ಈ ನಿಟ್ಟಿನಲ್ಲಿ ನನ್ನನ್ನು ಉಳಿಯಾರಗೋಳಿ ಗ್ರಾಮ ಪಂಚಾಯಿತಿಗೆ 2 ಬಾರಿ ಆಯ್ಕೆ ಮಾಡಿ ಅಧ್ಯಕ್ಷನಾಗಿದ್ದೆ. ಈ ಋಣವನ್ನು ತೀರಿಸಲು ಅಸಾಧ್ಯ. ಈ ನಿಟ್ಟಿನಲ್ಲಿ ನನ್ನ ವಾರ್ಡ್ನ 50ಕ್ಕೂ ಅಧಿಕ ಕುಟುಂಬಗಳಿಗೆ ದಿನಬಳಕೆಯ ವಸ್ತುಗಳನ್ನು ವಿತರಿಸಲಾಗಿದೆ. ಇದು ಯಾವುದೇ ಪ್ರಚಾರಕ್ಕಾಗಿ ನೀಡಿದ ದಾನವಲ್ಲ, ಕೇವಲ ಮಾನವೀಯ ನೆಲೆಯಲ್ಲಿ ನೀಡಿದ್ದಾಗಿದ್ದು, ಇದನ್ನ ನೋಡಿಯಾದರೂ ಮತ್ತಷ್ಟು ದಾನಿಗಳು ಮುಂದೆ ಬಂದು ಇನ್ನಷ್ಟು ಕುಟುಂಬಗಳಿಗೆ ಸಹಕಾರ ನೀಡುವಂತಾಗಲಿ ಎಂದರು. ಕಳೆದ ಮೇ 20ರಿಂದ ಲಾಕ್ಡೌನ್ ಆಯಿತು. ಏಪ್ರಿಲ್ 14ರವರೆಗೆ, 14ರಿಂದ ಈಗ ಮೇ 30ಕ್ಕೆ ಹೋಗಿದೆ. ಮಾರ್ಚ್ 20ಕ್ಕೆ ಪ್ರಾರಂಭ ಆಯಿತು. ನಿರಂತರವಾಗಿ ಲಾಕ್ಡೌನ್ ಆಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ, ದುಡಿಮೆ ಕಡಿಮೆ ಆಗಿದೆ. ಯಾರಲ್ಲಿಯೂ ಯಾವುದೇ ವಿಚಾರದಲ್ಲಿ ಕಷ್ಟವನ್ನು ಹೇಳ್ಕೊಳ್ಳುವಂಥ ಸಂದರ್ಭ ಇಲ್ಲ. ಕಷ್ಟ ಇದೆ, ನೋಡಲಿಕ್ಕೆ ಸ್ವಲ್ಪ ಒಳ್ಳೆಯದಿದ್ದವರು ಕಷ್ಟದಲ್ಲಿದ್ದಾರೆ, ಕಷ್ಟದಲ್ಲಿದ್ದವರು ಕಷ್ಟದಲ್ಲಿದ್ದಾರೆ. ಪ್ರಾಯಶಃ ಎರಡೂ ರೀತಿಯಲ್ಲಿ ನೋಡಿದರೆ ಪ್ರತಿಯೊಬ್ಬರ ಕಷ್ಟವನ್ನು ಎಲ್ಲರ ಹತ್ರ ನಿವಾರಣೆ ಮಾಡಲಿಕ್ಕಾಗದಿದ್ದರೂ ನಾವು ದೇಶ ರಾಜ್ಯದ ಜೊತೆಯಲ್ಲಿ ಗ್ರಾಮ ಅಂತ ಹೇಳಿದರೂ ನಾವು ನಮ್ಮ ಪರಿಸರದ ವಾರ್ಡ್, ನಾನೀಗ ಉಳಿಯಾರಗೋಳಿ ಗ್ರಾಮ ಪಂಚಾಯತ್ನ ಒಂದು ಅಧ್ಯಕ್ಷನಾಗಿದ್ದಾಗ ಇದೇ ವಾರ್ಡಿನಲ್ಲಿ ನಾನು ಚುನಾವಣೆಗೆ ನಿಂತಿದ್ದೆ. ಈ ವಾರ್ಡಿನ ಜನರ ಋಣ ಇದೆ ನನಗೆ ಒಂದು. ಈ ಋಣವನ್ನು ಯಾವ ರೀತಿಯಲ್ಲಿ ಏನು ನಾನು ಕೆಲಸ ಮಾಡಲಿಲ್ಲ, ಇಲ್ಲಿ ದೊಡ್ಡ ಕೆಲಸ ಏನು ಮಾಡಲಿಕ್ಕೆ ಆಗಲಿಲ್ಲ, ಋಣವನ್ನು ತೀರಿಸಲಿಕ್ಕೆ ಆಗಲಿಲ್ಲ. ಅಂದಿನ ಕಾಲದಲ್ಲಿ 2 ಬಾರಿ ನನ್ನನ್ನು ಗ್ರಾಮ ಪಂಚಾಯತಿಗೆ ಆಯ್ಕೆ ಮಾಡಿ 2 ಬಾರಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಆ ಒಂದು ಋಣ ತೀರಿಸಲಿಕ್ಕೆ ನಾನು ಈ ಒಂದು ವಾರ್ಡಿಗೆ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ದರು.